ಅಡುಗೆ ಬರದವರು ಕೂಡ ಅಕ್ಕಿ ರೊಟ್ಟಿಯನ್ನು ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಮಾಡ್ಕೋಬೇಕಾ? ಹಾಗೆಯೇ ಒಂದು ಚೂರು ತರಕಾರಿ ಇಲ್ಲದೆ ಸೂಪರ್ ಆಗಿರುವಂಥ ಅಕ್ಕಿ ರೊಟ್ಟಿಯನ್ನು ಮನೆಯಲ್ಲಿ ಸುಲಭವಾಗಿ ಮಾಡಬೇಕಾ? ಹಾಗಾದರೆ ನನ್ನ ಇವತ್ತಿನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಸಾಮಾನ್ಯವಾಗಿ ತಿಂಡಿಗಳಲ್ಲಿದೆಯಲ್ವ, ಅಕ್ಕಿ ರೊಟ್ಟಿ ಅಂತಂದರೆ ಎಲ್ರಿಗೂ ತುಂಬಾ ಇಷ್ಟ ಇರುತ್ತೆ. ಬಟ್ ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊತೀವಿ. ಅಂದರೆ ಅಕ್ಕಿ ಹಿಟ್ಟನ್ನು ಹದ ಮಾಡಿಕೊಂಡು ತರಕಾರಿ ಅದು ಇದೆಲ್ಲ ಜೋಡಿಸ್ಕೊಂಡು ಮಾಡೋದು ತುಂಬ ಕಷ್ಟ ಅಂತ ಅಂದ್ಕೊತೀವಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ಯಾವ ತರಕಾರಿ ಕೂಡ ಹಾಕ್ಕೊಳ್ಳದೆ ಕೆಲವೇ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು, ಒಂದೆರಡು ವಸ್ತು ಇದ್ದರೆ ಸಾಕು, ಅದನ್ನ ಉಪಯೋಗ ಮಾಡಿಕೊಂಡು ಕೈಯಲ್ಲಿ ತಟ್ಟದೆ ಅಥವಾ ಲಟ್ಟಣಿಗೆ ಯಾವುದನ್ನು ಉಪಯೋಗ ಮಾಡದೆ ಬರೀ ಕೆಲವು ನಿಮಿಷದಲ್ಲಿ ಅಕ್ಕಿ ರೊಟ್ಟಿಯನ್ನು ಸುಲಭವಾಗಿ ಮಾಡ್ಬೋದು. ಹೇಳಬೇಕು ಅಂತಂದರೆ ಈ ತಟ್ಟೋ ಕೆಲಸ ಇದೆಯಲ್ವ, ಜಸ್ಟ್ ಒಂದೇ ಸೆಕೆಂಡಲ್ಲಿ ಮುಗಿಸ್ಬೋದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಥರ ಕೂಡ ಈ ವಿಡಿಯೋ ನೋಡಿದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈ ಥರ ಕೂಡ ಇಷ್ಟು ಸುಲಭವಾಗಿ ಅಕ್ಕಿ ರೊಟ್ಟಿಯನ್ನು ಮಾಡ್ಬೋದು ಅಂತ. ಒಂದ್ಸರಿ ನೀವು ಈ ವಿಡಿಯೋನ ನೋಡಿದರೆ ಖಂಡಿತವಾಗ್ಲೂ ಆಮೇಲೆ ದಿನ ಮನೇಲಿ ಅಕ್ಕಿ ರೊಟ್ಟಿಯನ್ನು ಮಾಡ್ತಾರೆ. ಅಷ್ಟು ಸುಲಭವಾಗಿದೆ ರೆಸಿಪಿ. ಪೂರ್ತಿ ವಿಡಿಯೋನ ನೋಡಿ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ತುಂಬ ಒಳ್ಳೊಳ್ಳೆಯ ರೆಸಿಪಿಗಳಿರ್ಬೋದು, ಅಡುಗೆ ಮನೆಗೆ ಬೇಕಾಗಿರುವಂಥ ಟಿಪ್ಸ್ಗಳಿರ್ಬೋದು ನನ್ನ ಚಾನೆಲ್ನಲ್ಲಿದೆ. ನೀವು ಸಬ್ಸ್ಕ್ರೈಬ್ ಆದರೆ ಏನಾಗುತ್ತೆ ಅಂತಂದರೆ ನನ್ನ ಎಲ್ಲ ಅಂದರೆ ನೆಕ್ಸ್ಟ್ ಬರುವಂಥ ವಿಡಿಯೋಗಳನ್ನು, ಇಲ್ಲಿರೋ ತನಕ ವಿಡಿಯೋಗಳನ್ನು ಕೂಡ ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಅಕ್ಕಿ ರೊಟ್ಟಿ ಮಾಡೋದು ತುಂಬ ಕಷ್ಟದ ಕೆಲಸ ಅಂತ ಅಂದ್ಕೊತೀವಿ. ತುಂಬ ಜನರಿಗೆ ಅಕ್ಕಿ ರೊಟ್ಟಿಯನ್ನು ಸರಿಯಾಗಿ ತಟ್ಟೋದಕ್ಕೆ ಬರಲ್ಲ, ತುಂಡು ತುಂಡಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ತಟ್ಟುವಂಥ ಕೆಲಸನೇ ಇಲ್ಲ, ಒಂದೇ ಸೆಕೆಂಡಲ್ಲಿ ರೆಡಿ ಮಾಡ್ಬೋದು. ನಿಮ್ಗೆ ಆಶ್ಚರ್ಯ ಆಗ್ಬೋದು ಈ ಟಿಪ್ಸನ್ನು ನೋಡಿದರೆ. ಅಷ್ಟು ಸುಲಭವಾಗಿರುವಂಥ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೇನೆ ನೋಡಿ. ಅಕ್ಕಿ ರೊಟ್ಟಿಯನ್ನು ಮಾಡೋದಕ್ಕೆ ನಾನೊಂದು 2 ಬೌಲಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಮೊದಲಿಗೆ ಏನು ಅಂತಂದರೆ, ನಮಗೆ ಕೆಲಸ ತುಂಬ ಸುಲಭ ಆಗಬೇಕು, ಅಕ್ಕಿ ರೊಟ್ಟಿ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಒಂದು ಸ್ವಲ್ಪ ಬಿಸಿ ನೀರಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನಾನೊಂದು ಸ್ವಲ್ಪ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ತುಂಬ ಅಂದರೆ ಕುದಿಯೋ ತನಕ ಬಿಸಿ ಮಾಡಬೇಡಿ, ಹದ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಇವಾಗ ಒಂದು ತಟ್ಟೆಗೆ ನಾನು ಅಕ್ಕಿ ಹಿಟ್ಟನ್ನು ಹಾಕೊತಾ ಇದ್ದೇನೆ. ಒಂದು 2 ಬೌಲಷ್ಟು ಅಕ್ಕಿ ಹಿಟ್ಟನ್ನು ನಾನು ತಗೊತಾ ಇದ್ದೀನಿ. ಇದು ಅಂಗಡಿಯಿಂದ ತಂದಿರುವಂಥದ್ದು. ಕೆಲವರು ಮನೆಯಲ್ಲೇ ಮಾಡ್ತಾರೆ ಅಕ್ಕಿ ಹಿಟ್ಟು, ಅದನ್ನು ಬೇಕಾದರೂ ತಗೋಬೋದು. ಬಟ್ ನೀರಿನ ಅಂದಾಜು ಇದೆಯಲ್ಲೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. ಅದು ಯಾವ ಥರ ಅಂತ ನಾನು ಹೇಳ್ತೀನಿ. ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಾದ ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಿಗೆ ಉಪ್ಪನ್ನು ಹಾಕಿದರೂ ಆಗುತ್ತೆ, ಇಲ್ಲದಿದ್ದರೆ ಹಿಟ್ಟಿಗೆ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡಿಕೊಂಡು ಕೊನೆಗೆ ಹದ ಮಾಡಿದರೆ ನಮಗೆ ರೊಟ್ಟಿ ಹದ ಚೆನ್ನಾಗಿ ಬರುತ್ತೆ. ಆದ್ದರಿಂದ ನಾನು ಫಸ್ಟೇ ಅಕ್ಕಿ ಹಿಟ್ಟಿಗೆ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಕೂಡ ಬೆಚ್ಚಗಾಗಿದೆ, ತುಂಬ ಏನು ಕುದೀತಾ ಇಲ್ಲ, ಇಷ್ಟು ಸಾಕು. ಇವಾಗ ಏನು ಅಂತಂದರೆ ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹಾಕಿ. ಇದರಿಂದ ಏನಾಗುತ್ತೆ ಅಂತಂದರೆ ಅಕ್ಕಿ ರೊಟ್ಟಿ ತಟ್ಟೋದಕ್ಕೆ ತುಂಬಾ ಸುಲಭ ಆಗುತ್ತೆ, ಮತ್ತು ತುಂಬ ಕಟ್ಟು ಕೂಡ ಆಗಲ್ಲ, ಅಂದರೆ ತುಂಡಾಗಲ್ಲ, ಮೆತ್ತಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ. ಅದು ಏನು ಅಂತಂದರೆ ಬರೀ ಒಂದೇ ಒಂದು ಚಮಚದಷ್ಟು ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಅಂಟು ಜಾಸ್ತಿ ಇರೋದ್ರಿಂದ ನಮಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ, ತುಂಡಾಗಲ್ಲ. ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಏನು ಮಾಡಿ ಅಂತಂದರೆ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟೇ ಮಿಕ್ಸ್ ಮಾಡಿಕೊಂಡ್ರೆ ಆಮೇಲೆ ನಮಗೆ ಹಿಟ್ಟನ್ನು ಹದ ಮಾಡೋದಕ್ಕೆ ಒಳ್ಳೆಯದಾಗುತ್ತೆ, ಅಂದರೆ ಸುಲಭ ಆಗುತ್ತೆ. ಇವಾಗ ಏನು ಅಂತಂದರೆ ನಾವು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊತ ಹೋಗಬೇಕು. ಅದಕ್ಕೂ ಒಂದು ವಿಧಾನ ಇದೆ, ಅದು ಏನು ಅಂತ ಹೇಳ್ತೀನಿ ನೋಡಿ. ಬಿಸಿ ನೀರನ್ನು ತಗೊಂಡಿದ್ದೇನೆ. ನಿಮಗೆ ಕೈ ಹಾಕಿದರೆ ಸುಡುವಂಥ ಬಿಸಿ ನೀರು ಇರಬಾರ್ದು, ಸಾಧಾರಣ ಹದ ಇರುವಂಥ ನೀರು ಸಾಕು. ಒಂದು ಸ್ವಲ್ಪ ಕೋಕೋನಟ್ ಆಯಿಲನ್ನು ತಗೊಂಡಿದ್ದೇನೆ, ಅಥವಾ ಅಡುಗೆಗೆ ಬಳಸುವಂಥ ಯಾವ ಎಣ್ಣೆ ಬೇಕಾದರೂ ಆಗುತ್ತೆ. ಇದು ಕೊನೆಯದಾಗಿ ಚೂರು ಹಾಕುವಂಥದ್ದು, ಈಗಲ್ಲ. ಮೊದಲಿಗೆ ನಾವು ಏನು ಮಾಡೋಣ, ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ. ನೀರನ್ನು ಹಾಕಿ ಮೊದಲಿಗೆ ಒಂದು ಸರಿ ಹಿಟ್ಟನ್ನು ಒದ್ದೆ ಮಾಡ್ಕೋಬೇಕು, ತುಂಬ ನೀರು ಸುರಿಯೋದಲ್ಲ ನೋಡಿ. ಈ ಥರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊತ ಬರಬೇಕು. ಯಾಕಂತಂದರೆ ಹಿಟ್ಟು ತುಂಬ ತೆಳ್ಳ ಕೂಡ ಆಗಬಾರ್ದು, ತುಂಬ ಗಟ್ಟಿ ಕೂಡ ಆಗಬಾರ್ದು, ಸಾಧಾರಣವಾಗಿ ಬರಬೇಕು ನೋಡಿ. ಫಸ್ಟ್ ಹಿಟ್ಟನ್ನು ಅಂಟು ಮಾಡ್ಕೊಂಡಾದ ನಂತರ ಈ ಹದ ಬಂತು, ಇಷ್ಟು ಸಾಕಾಗಲ್ಲ. ಕೆಲವರು ಇಷ್ಟೇ ಗಟ್ಟಿ ಇರೋ ಹಿಟ್ಟನ್ನು ಉಂಡೆ ಮಾಡಿಕೊಂಡು ರೊಟ್ಟಿನ ತರ್ತಾರೆ. ಆವಾಗ ಏನಾಗುತ್ತೆ ಅಂತಂದರೆ ರೊಟ್ಟಿ ತುಂಡಾಗುತ್ತೆ, ನಮಗೆ ಬೇಗ ಚೆನ್ನಾಗಿ ತಟ್ಟೋದಕ್ಕೂ ಬರಲ್ಲ, ರೊಟ್ಟಿನೂ ಹದಕ್ಕೆ ಬರಲ್ಲ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಮೆತ್ತಗೆ ಮಾಡಬೇಕು. ನಮಗೆ ಕೈಯಿಂದ ಒತ್ತುವಾಗ ತುಂಬ ಮೆತ್ತಗೆ ಅಂತ ಅನ್ನಿಸ್ಬೇಕು, ಸಾಫ್ಟ್ ಅನ್ನಿಸ್ಬೇಕು. ಯಾಕಂತಂದರೆ ಹಿಟ್ಟನ್ನು ನಾವು ಮೆತ್ತಗೆ ಕಲಿಸ್ಕೊಂಡಷ್ಟು ಏನಾಗುತ್ತೆ ಅಂತಂದರೆ ನಮಗೆ ರೊಟ್ಟಿಗೆ ಪರ್ಫೆಕ್ಟ್ ಹದ ಸಿಗುತ್ತೆ, ತುಂಬಾ ಚೆನ್ನಾಗಿ ಮಾಡೋದಕ್ಕೆ ಬರುತ್ತೆ. ನಿಮಗೆ ಅದು ಫೀಲ್ ಆಗುತ್ತೆ, ಅಂದರೆ ನೀವು ಕಲಿಸ್ತಾ ಇರುವಾಗ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಥರ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಅಂದರೆ ನಾವು ಕೈಯಿಂದ ಒತ್ತುವಾಗ ಅಷ್ಟೊಂದು ಗಟ್ಟಿ ಕೂಡ ಇಲ್ಲ, ತುಂಬ ಮೆತ್ತಗೆ ಕೂಡ ಇಲ್ಲ,
ಪರ್ಫೆಕ್ಟಾಗಿ ಅದು ಫೋಲ್ಡ್ ಆಗುತ್ತೆ, ಅಂದರೆ ನಮಗೆ ತಟ್ಟೋದಕ್ಕೂ ಬರುತ್ತೆ. ನೋಡಿ ಈ ಹದ. ಕೊನೆಯದಾಗಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ಳಿ, ಯಾಕಂತಂದರೆ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ, ತಟ್ಟೋದಿಗೆ ಕೂಡ ತುಂಬ ಚೆನ್ನಾಗಿ ನಮಗಾಗುತ್ತೆ. ಕೊಕೊನಟ್ ಆಯಿಲನ್ನು ನಾವಂದರೆ ಮಂಗಳೂರು ಕಡೆಯವರು ಯೂಶ್ವಲಿ ಅಡುಗೆಗೆ ಕೊಕೊನಟ್ ಆಯಿಲನ್ನು ಬಳಸ್ತೀವಿ, ತುಂಬ ಒಳ್ಳೆಯದು ಅಂತಾರೆ ಆರೋಗ್ಯಕ್ಕೆ. ನೀವು ಯಾವ ಅಡುಗೆ ಎಣ್ಣೆಯನ್ನು ಉಪಯೋಗ ಮಾಡ್ತೀರ ಅದರಲ್ಲಿ ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಕೊನೆಗೆ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹದ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ ಕೈಯಿಂದ ನಾವು ಈ ಥರ ರೆಡಿ ಮಾಡಿದರೆ ಎಲ್ಲೂ ಕ್ರ್ಯಾಕ್ ಆಗೋದಾಗಿ, ಎಲ್ಲೂ ಗಟ್ಟಿ ಆಗೋದಾಗಿ, ಉಂಡೆ ಆಗೋದಾಗಿ ನೋಡಿ ಈ ಥರ ಹಿಟ್ಟು ರೆಡಿ ಆದರೆ ನಮ್ಮ 75% ಕೆಲಸ ಮುಗೀತು ಅಂತ ಅರ್ಥ. ಮತ್ತೇನಿದ್ರು ತುಂಬ ಸಿಂಪಲಾಗಿ ರೊಟ್ಟಿಯನ್ನು ನಾವು ಮಾಡ್ಕೊಳ್ಳುವಂಥದ್ದು. ಇದನ್ನ ನಾವು ನೆನೆ ಇಡುವಂಥ ಅವಶ್ಯಕತೆ ಏನೂ ಇಲ್ಲ. ಹಿಟ್ಟು ರೆಡಿಯಾದ ಕೂಡಲೇ ನೀವು ಕೈಗೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ಉಂಡೆನ ಮಾಡ್ಕೋಬೋದು. ಉಂಡೆ ಮಾಡುವಾಗ ಕೂಡ ಅಷ್ಟೇ, ನಿಮಗೆ ಹಿಟ್ಟು ಸರಿಯಾಗಿ ಹದಕ್ಕೆ ಬಂದಿದ್ದರೆ ತುಂಬ ಮೆತ್ತಗೆ ತುಂಬ ನೀಟಾಗಿ ಉಂಡೆಗಳನ್ನು ಮಾಡೋದಕ್ಕೆ ಬರುತ್ತೆ. ಉಂಡೆಗಳನ್ನು ಯಾವಾಗಲೂ ಅಷ್ಟೇ ಗುಂಡಾಗಿ ಅಂದರೆ ರೌಂಡಾಗಿ ಮಾಡ್ಕೊಳ್ಳಿ. ಎಲ್ಲ ಉಂಡೆಗಳನ್ನು ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೇನಿಲ್ಲ, ರೊಟ್ಟಿಯನ್ನು ತಟ್ಬಿಟ್ಟು ನಾವು ಕಾಯಿಸುವಂಥದ್ದು. ತಟ್ಟೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರಿಗೆ ಇನ್ನೊಂದು ಸಿಂಪಲ್ ಟಿಪ್ಸನ್ನು ಹೇಳ್ತೀನಿ. ಇದನ್ನ ಚಿಟಿಕೆ ಹೊಡೆದಷ್ಟೇ ಸುಲಭದಲ್ಲಿ ಮಾಡ್ಬೋದು. ಈ ಟಿಪ್ಸ್ ಒಂದ್ಸರಿ ಗೊತ್ತಿದ್ರೆ ನೀವು ಪ್ರತಿ ಸರಿ ರೊಟ್ಟಿ ಮಾಡುವಾಗ ಈ ಟಿಪ್ಸನ್ನೇ ಉಪಯೋಗ ಮಾಡ್ಕೊತೀರ. ನಾನು ಬಾಳೆ ಎಲೆಯನ್ನೇ ಉಪಯೋಗ ಮಾಡಿಕೊಂಡು ರೊಟ್ಟಿ ಅಥವಾ ಹೋಳಿಗೆ ಎಲ್ಲ ಬಾಳೆ ಎಲೆಯೇ ಉಪಯೋಗ ಮಾಡುವಂಥದ್ದು. ಕೆಲವರು ಈ ಬಟರ್ ಪೇಪರ್ ಅಥವಾ ರೊಟ್ಟಿ ಶೀಟ್ ಬರುತ್ತೆ ತಟ್ಟುವಂಥದ್ದು, ಅದನ್ನ ಉಪಯೋಗ ಮಾಡ್ತಾರೆ, ಅದರಿಂದನೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಉಂಡೆನ ಕೈಯಲ್ಲಿ ಕೈಗೆ ಆಯಿಲ್ ಹಾಕ್ಕೊಂಡು ಉಂಡೆನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಒಂದ್ಸರಿ ಕೈಯಿಂದ ಪ್ರೆಸ್ ಮಾಡಿ ನೋಡಿ ಈ ಥರ ರೆಡಿ ಮಾಡಿಕೊಂಡ್ರೆ ತುಂಬಾ ಸುಲಭವಾಗಿ ನಾವು ರೊಟ್ಟಿನ ತಟ್ಕೋಬೋದು. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಕೊಳ್ಳಿ, ಯಾಕಂತಂದರೆ ನೀಟಾಗಿ ನಮಗೆ ಬಾಳೆ ಎಲೆಯಿಂದ ಬಿಡಿಸ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಹೀಗೆ ರೊಟ್ಟಿನ ತರ್ತಾ ಬರಬೇಕು. ಈ ಹಿಟ್ಟನ್ನು ನೀವು ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಬೋದು, ಯಾಕಂತಂದರೆ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ಎಡ್ಜ್ ಇರುತ್ತಲ್ವ, ಅಂದರೆ ಸೈಡ್ಗಳಲ್ಲೆಲ್ಲ ಎಲ್ಲಾದರೂ ಕ್ರ್ಯಾಕ್ಸ್ ಅನಿಸಿದರೆ ಅದೇನು ಅಂತಂದರೆ ನೀವು ಕೈಯಿಂದ ಸೆಟ್ ಮಾಡಿಕೊಂಡು ಕರೆಕ್ಟಾಗಿ ರೊಟ್ಟಿನ ತಟ್ಕೊಳ್ಳಿ. ಇದು ನಾರ್ಮಲ್ ಆಗಿ ಮಾಡುವಂಥ ಒಂದು ವಿಧಾನ. ಇನ್ನೊಂದು ವಿಧಾನ ಹೇಳ್ತೀನಿ, ಇದರಲ್ಲಿ ತಟ್ಟುವಂಥ ಅವಶ್ಯಕತೆಯೇ ಇಲ್ಲ, ತುಂಬಾ ಸಿಂಪಲ್. ನಿಮಗೆ 2 ಬಾಳೆ ಎಲೆ ಇದ್ದರೆ ಸಾಕು, 2 ತುಂಡು, ಅದು 2 ಬಾಳೆ ಎಲೆ 2 ತುಂಡು ಬಾಳೆ ಎಲೆ ಇದ್ದರೆ ಸಾಕು. ಹಿಟ್ಟನ್ನು ರೆಡಿ ಮಾಡಿಕೊಂಡು ಮೊದಲೇನು ಅಂತಂದರೆ ಉಂಡೆನ ರೆಡಿ ಮಾಡಿಕೊಂಡು ಕೈಯಿಂದ ಸ್ವಲ್ಪ ನಾವು ಈ ಥರ ಪ್ರೆಸ್ ಮಾಡಿಕೊಂಡು ರೌಂಡಾಗಿ ಒಂದು ಬಾಳೆ ಎಲೆ ಮೇಲೆ ಇಟ್ಬಿಡಬೇಕು. ನೋಡಿ ಹೀಗೆ ಒಂಚೂರು ಕೈಯಿಂದ ಒತ್ಕೊಳ್ಳಿ. ಅದಾದ ನಂತರ ಇವಾಗ ಇನ್ನೊಂದು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾವು ಮೊದಲಿಟ್ಟಿದ್ದೀವಲ್ವ ಬಾಳೆ ಎಲೆ, ಅದರ ಮೇಲೆ ಈ ಥರ ಇಡಬೇಕು. ಅದಾದ ನಂತರ ಜಸ್ಟ್ ಒಂದು ತಟ್ಟೆ ಇದ್ದರೆ ಸಾಕು. ನೋಡಿ ಈ ಥರದ್ದು ತಟ್ಟೆ ಇರುತ್ತಲ್ವ, ಇದಿದ್ದರೆ ಸಾಕು. ಮೆಲ್ಲಗೆ ಆ ರೊಟ್ಟಿ ಮೇಲ್ಗಡೆ ಕೈಯಿಂದ ಒತ್ಕೊಂಡು ಜಸ್ಟ್ ಒಂದು ರೌಂಡಾಗಿ ಮೂವ್ ಮಾಡಬೇಕು. ನಾನು ತೋರಿಸಿದ್ನಲ್ವ ಆ ವಿಧಾನದಲ್ಲಿ 1 ಸೆಕೆಂಡು ಬೇಡ, ಸಿಂಪಲಾಗಿ 1-2 ರೌಂಡ್ ಈ ಥರ ಮೂವ್ ಮಾಡಿದರೆ ಸಾಕು. ನೋಡಿ ಎಷ್ಟು ಸುಲಭವಾಗಿ ರೊಟ್ಟಿ ರೆಡಿ ಆಯಿತು ಅಂತ. ಇಷ್ಟೇ, ತುಂಬ ಅಂತಂದರೆ ತುಂಬ ಸಿಂಪಲ್ ಆಗಿರುವಂಥ ಮೆಥಡ್ ಇದು. ರೊಟ್ಟಿಯನ್ನು ಎಷ್ಟು ಸುಲಭವಾಗಿ ರೆಡಿ ಮಾಡಿದ ನಂತರ ನಮಗೀಗ ಕಾಯಿಸೋ ಕೆಲಸ ಅಷ್ಟೇ. ಕಬ್ಬಿಣದ ಹಂಚಿದ್ರೆ ಯೂಶ್ವಲಾಗಿ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆನ ಸವರ್ಕೋಬೋದು, ಜಾಸ್ತಿ ಏನೂ ಬೇಡ. ಚೆನ್ನಾಗಿ ಕಾಯಿಸಿ ಅದಾದ ನಂತರ ಮೀಡಿಯಮ್ ಉರಿ ಇಟ್ಕೊಳ್ಳಿ. ಅದಾದ ನಂತರ ನೋಡಿ ಈ ಬಾಳೆ ಎಲೆಯಲ್ಲಿ ರೆಡಿ ಆಗಿರುವಂತಹ ರೊಟ್ಟಿನ ನಾವು ಉಲ್ಟಾ ಹಾಕೋಬೇಕು. ತೋರಿಸ್ತಿದ್ದೀನಿ ನೋಡಿ, ಹೀಗೆ ಹಾಕ್ಕೊಂಡು ನಿಧಾನವಾಗಿ ಮೇಲ್ಗಡೆ ಇರುವಂತಹ ಬಾಳೆ ಎಲೆಯನ್ನು ಬಿಡಿಸ್ಕೋಬೇಕು. ನೋಡಿ ಹೀಗೆ ಕಾಣ್ತಾ ಇದೆಯಲ್ವಾ, ಇಷ್ಟೇ. ನಿಮಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಬಾಳೆ ಎಲೆ ಅಡುಗೆ ಅಂದರೆ ಬಾಳೆ ಎಲೆ ತುಂಬ ಒಳ್ಳೆಯದು. ನೀವು ರೊಟ್ಟಿ ಶೀಟ್ನ ಬದಲು ಬಾಳೆ ಎಲೆಯನ್ನು ಉಪಯೋಗಿಸ್ಬೋದು. ಜಸ್ಟ್ 1-2 ತುಂಡು ನಮಗೆ ಬಾಳೆ ಎಲೆ ಇದ್ದರೆ ಸಾಕು. ಮೀಡಿಯಮ್ ಉರಿ ಇಟ್ಕೊಂಡು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಬೇಕಾದರೆ ಕಾಯಿಸ್ಕೋಬೋದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ರೊಟ್ಟಿ ಬಂದಿದೆ ಅಂತ. ಕೈಯಿಂದ ತಟ್ಕೊಂಡು ಅದು ಕಟ್ಟಾಗುತ್ತೆ ತುಂಡಾಗುತ್ತೆ ಅನ್ನೋ ಟೆನ್ಷನ್ ಇಲ್ಲ. ಅಥವಾ ಲಟ್ಟಣಿಗೆ ಅದು ಏನೂ ಬೇಕಾಗಿಲ್ಲ, ತರಕಾರಿ ಬೇಕಾಗಿಲ್ಲ. ಸಿಂಪಲಾಗಿ ನಾವು ಈ ರೊಟ್ಟಿಯನ್ನು ಮಾಡ್ಬೋದು. ಅಡುಗೆ ಬರದವರು ಕೂಡ ಇದನ್ನ ಆರಾಮ್ಸೆ ಟ್ರೈ ಮಾಡ್ಬೋದು.
ನೀವು ತುಂಬ ಕ್ರಿಸ್ಪಿಯಾಗಿ ಕಾಯಿಸುವಂಥ ಅವಶ್ಯಕತೆ ಇಲ್ಲ. ಸಾಧಾರಣ ಹದಕ್ಕೆ ಕಾಯಿಸ್ಕೊಂಡ್ರೆ ಸಾಕು. ಜಾಸ್ತಿ ನೀವು ಕಾಯಿಸ್ಕೊಂಡ್ರೆ ಅದು ಮತ್ತೆ ರಬ್ಬರ್ ಥರ ಆಗುತ್ತೆ. ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಕಾಯಿಸ್ಕೊಳ್ಳಿ. ನೋಡಿ, ಪರ್ಫೆಕ್ಟ್ ಆಗಿರುವಂಥ ಅಕ್ಕಿ ರೊಟ್ಟಿ ರೆಡಿ ಆಗಿದೆ. ನಾನು ಮಾವಿನಕಾಯಿ ಗೊಜ್ಜನ್ನು ಮಾಡಿದ್ದೇನೆ ಮತ್ತು ಚಟ್ನಿಯನ್ನು ಕೂಡ ಮಾಡಿದ್ದೇನೆ. ಮಾವಿನಕಾಯಿ ಗೊಜ್ಜಲ್ಲಂತೂ ಇದರ ರುಚಿ ಅದ್ಭುತ, ತುಂಬ ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಮಾವಿನಕಾಯಿ ಗೊಜ್ಜನ್ನು ಮಾಡುವ ವಿಧಾನವನ್ನು ಹೇಳ್ಕೊಡ್ತೇನೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬಿಸಿ ಬಿಸಿ ಇರುವಾಗಲೇ ತಿಂದ್ಬೇಡಿ. ಹಾಗೆಯೇ ನನ್ನ ಚಾನೆಲ್ನ ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲದೆ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಆಗಿ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ.